ಬಡವ ರಾಸ್ಕಲ್ ಡಾಲಿ ಜೊತೆ ಹುಚ್ಚೆದ್ದು ಕುಣಿದ ಅಭಿಮಾನಿಗಳು. ಹೊಸ ಪೀಳಿಗೆಯ ನಟ ಡಾಲಿ ಧನಂಜಯ್ ತಮ್ಮ ವಿಶೇಷ ನಟನೆ ಮೂಲಕ ಸದ್ಯ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಬೇರೆ ಭಾಷೆಗಳ ಚಿತ್ರಗಳಲ್ಲೂ ಹವಾ ಸೃಷ್ಟಿಸಿದ್ದಾರೆ. ಇದೀಗ ಒಂದರ ಬೆನ್ನ ಹಿಂದೆ ಮತ್ತೊಂದು ಎಂಬಂತೆ ಅವರ ಚಿತ್ರಗಳು ಬಿಡುಗಡೆಯಾಗುತ್ತಲೇ ಇವೆ. ಇದೀಗ ಅವರ ಬಡವ ರಾಸ್ಕಲ್ ಚಿತ್ರ ತೆರೆ ಕಂಡಿದ್ದು ಹೇಗಿದೆ ಹವಾ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಲು ಮರೆಯಬೇಡಿ. ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಚಿತ್ರದಲ್ಲಿ ಡಾಲಿ ಧನಂಜಯ್ ನಿರ್ವಹಿಸಿದ ಪಾತ್ರಕ್ಕೆ ಸಿನಿ ಪ್ರೇಕ್ಷಕರು ಬೇಷೆಂದಿದ್ದಾರೆ. ವಿಲನ್, ಹೀರೋ ಹೀಗೆ ಯಾವ ಪಾತ್ರ ಮಾಡಲು ಸೈ ಎನ್ನುವಂತೆ ಮುನ್ನುಗ್ಗುತ್ತಿರುವ ಭವಿಷ್ಯದ ಭರವಸೆಯ ನಾಯಕ ನಟ ಡಾಲಿ ಅವರ ಹೊಸ ಚಿತ್ರ ಬಡವ ರಾಸ್ಕಲ್ ಸದ್ಯ ಭಾರೀ ಸದ್ದು ಮಾಡುತ್ತಿದೆ. ಡಿಸೆಂಬರ್ 24ರಂದು ತೆರೆಕಂಡ ಗುರುಶಂಕರ್ ನಿರ್ದೇಶನದ ಡಾಲಿ ಧನಂಜಯ್ ನಾಯಕ ನಟನಾಗಿ ಅಭಿನಯಿಸಿರುವ ಬಡವ ರಾಸ್ಕಲ್ ಕೌಟುಂಬಿಕ ಹಾಗೂ ಮನರಂಜನಾ ಕಥಾಹಂದರವುಳ್ಳ ಚಿತ್ರವಾಗಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೋಡಬಹುದಾದ ಚಿತ್ರವಾಗಿದೆ. ಬಹಳಷ್ಟು ದಿನಗಳಿಂದಲೂ ಖಾಲಿಯಾಗಿದ್ದ ಚಿತ್ರಮಂದಿರಗಳಲ್ಲಿ ಬಡವ ರಾಸ್ಕಲ್ ಬರುತ್ತಿದ್ದಂತೆಯೇ ಇದೀಗ ಹೌಸ್ಫುಲ್ ಬೋರ್ಡ್ಗಳು ನೇತು ಹಾಕಿರುವುದು ಕಂಡುಬರುತ್ತಿದೆ. ಬಡವ ರಾಸ್ಕಲ್ ಚಿತ್ರ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ತುರುವೇಕೆರೆಯ ಪೂರ್ಣಿಮಾ ಚಿತ್ರಮಂದಿರಕ್ಕೆ ಡಾಲಿ ಆಗಮಿಸಿದ್ದು ಈ ವೇಳೆ ಅಭಿಮಾನಿಗಳ ಜೊತೆಗೆ ಹುಚ್ಚೆದ್ದು ಕುಣಿಯುವ ಮೂಲಕ ರಂಜಿಸಿದ್ದಾರೆ. ಡಾಲಿಯನ್ನು ನೋಡಲು ಸಿನಿಮಾ ಮಂದಿರದ ಬಳಿಯಲ್ಲಿ ಸಿನಿಪ್ರಿಯರ ದಂಡೇ ಸೇರಿತ್ತು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.